ಕೇರಳದ ಮಲಪ್ಪುರಂ ಜಿಲ್ಲೆಯ ಆಂಜನೇಯ ಆಶ್ರಮದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಹೊರಟಿರುವ ಶ್ರೀರಾಮನವಮಿ ರಥಯಾತ್ರೆಯು ಮಾರ್ಚ್ 29ರಂದು ಸಂಜೆ 6 ಗಂಟೆಗೆ ಮೂಡಬಿದಿರೆಗೆ ಆಗಮಿಸಲಿದೆ ಎಂದು ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಈ ಕುರಿತು ಮಾಹಿತಿಯನ್ನ ನೀಡಿದರು. ಮೂಡಬಿದಿರೆಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. ರಥಯಾತ್ರೆಯನ್ನು ಅಲಂಗಾರುಕಟ್ಟೆಯ ಬಳಿಯಿಂದ ಸಾರ್ವಜನಿಕವಾಗಿ ಸ್ವಾಗತಿಸಿ ಅಲ್ಲಿಂದ ಶೋಭಾಯಾತ್ರೆಯಲ್ಲಿ ಜೈನ ಮಠಕ್ಕೆ ಆಗಮಿಸಲಿದೆ. ಬಳಿಕ ಮೂಡಬಿದಿರೆಯ ಸ್ವರಾಜ್ಯ ಮೈದಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಡೆಯುವ ಶನೀಶ್ವರ ಪೂಜಾ ವೇದಿಕೆಗೆ ರಥಯಾತ್ರೆಯನ್ನು ಬರಮಾಡಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. 4 ವರ್ಷ ಯಶಸ್ವಿಯಾಗಿ ರಥವನ್ನು ನಡೆಸಿ 5ನೇ ರಥಯಾತ್ರೆಯನ್ನು ಈ ಬಾರಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಮಾಡ್ತಾ ಇರುವುದು ಬಹಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ರಾಮನ ಆದರ್ಶಗಳನ್ನು ಸಾರುತ್ತಾ ಶ್ರದ್ಧೆ, ಅಲುಪ್ತತೆ, ಪ್ರಸನ್ನತೆಯಿಂದ ಪ್ರಜೆಗಳನ್ನು ಯಾವ ರೀತಿ ಗೌರವದಿಂದ ಕಾಣಬೇಕು, ಪ್ರತಿಯೊಂದು ಜೀವಿಗೂ ರಕ್ಷಣೆಯನ್ನು ನೀಡಬೇಕು ಅನ್ನೋ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುತ್ತಾ ತನ್ನ ಎಲ್ಲ ಬಂಧು ಬಳಗದವರಿಗೆ ಮತ್ತು ಪ್ರಜಾವರ್ಗದವರಿಗೆ ವಿಶೇಷವಾದ ಕಾಳಜಿಯನ್ನು ಮಾಡಿದವನು ಶ್ರೀರಾಮದೇವರು. ದೇಶವನ್ನು ಇಟ್ಟುಕೊಂಡು ನಮ್ಮ ವಂಡೂರು ಚೆರುಕೋಡು ಆಂಜನೇಯ ಆಶ್ರಮದ ವಾರ್ಷಿಕೋತ್ಸವ ನಿಮಿತ್ತದಲ್ಲಿ ಈ ರಥಯಾತ್ರೆ ಹೊರಡ್ತಾ ಇದೆ. ಈ ರಥಯಾತ್ರೆಯಲ್ಲಿ ವಿಶೇಷವಾಗಿ 25 ಮಾರ್ಚ್ ಆಂಜನೇಯ ಆಶ್ರಮದಿಂದ ಪ್ರಜ್ವಲಿಸಿದ ಭದ್ರಾದೀಪವು ಬ್ರಹ್ಮಶ್ರೀ ನೀಲಕಂಠ ಗುರುಪಾದರು ಮತ್ತು ಜಗದ್ಗುರು ಸ್ವಾಮಿ ನಿತ್ಯಾನಂದ ಸರಸ್ವತಿ ಪಾದಗಳ ಭಾವಚಿತ್ರ ಮತ್ತು ರಾಮ, ಸೀತೆ, ಆಂಜನೇಯ ವಿಗ್ರಹ ಮತ್ತು ರಾಮನ ಪಾದುಕವನ್ನು ಸ್ಥಾಪಿಸಿ ಕೇರಳ, ಕರ್ನಾಟಕ, ತಮಿಳುನಾಡು ಮೊದಲಾದ ಸಂಸ್ಥಾನಗಳ ಪುಣ್ಯ ಸ್ಥಳಗಳ ಆಶ್ರಮಗಳನ್ನು, ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಇದು ಏಪ್ರಿಲ್ 6ರಂದು ಶ್ರೀರಾಮನವಮಿಯ ದಿನ ಸೂರ್ಯೋದಯದಲ್ಲಿ ಕನ್ಯಾಕುಮಾರಿ ತ್ರಿವೇಣಿ ಸಂಗಮದಲ್ಲಿ ಸಾಗರ ಪೂಜೆ ನಡೆಸಿ ಕನ್ಯಾಕುಮಾರಿ ಕ್ಷೇತ್ರದ ಕೋವಿಲಿನಿಂದ ಪ್ರಜ್ವಲಿಸಿದ ಭದ್ರದೀಪವನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಅಂದು ರಾತ್ರಿ ತಿರುವನಂತಪುರದ ಚೆಂಗುಟ್ಟೋಕೋಣಂ ಶ್ರೀ ರಾಮದಾಸ ಆಶ್ರಮದಲ್ಲಿ ರಾಮನವಮಿ ಆಚರಣೆಯಲ್ಲಿ ಭಾಗವಹಿಸಿ ನಂತರ ಏಪ್ರಿಲ್ 8ರಂದು ಚೆರುಕೂಡು ಆಂಜನೇಯ ಆಶ್ರಮ ತಲುಪಿ ರಥದಿಂದ ಯಜ್ಞಶಾಲೆಯ ದೀಪಕ್ಕೆ ಜ್ಯೋತಿ ಪ್ರಜ್ವಲಿಸುವುದಕ್ಕೆ 9 ದಿನಗಳ ಕಾಲ ನಡೀತದೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ರಥ ಪ್ರಯಾಣ 28ನೇ ತಾರೀಕಿಗೆ ಮಂಗಳೂರಿಗೆ ಬಂದು ಉಡುಪಿಯಾಗಿ, 29ನೇ ತಾರೀಕಿಗೆ ಕೊಲ್ಲೂರಿಗೆ ಬಂದು ಉಚ್ಚಿಲವಾಗಿ ಮತ್ತೆ ಮೂಡುಬಿದಿರೆ ಪ್ರವೇಶ ಮಾಡಲಿಕ್ಕಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸಂಚಾಲಕ ಎಂ ಬಾಹುಬಲಿ ಪ್ರಸಾದ್, ಉಪಾಧ್ಯಕ್ಷ ಎಂ ದಯಾನಂದ ಪೈ, ಕಾರ್ಯದರ್ಶಿ ಎಂ ಶಾಂತರಾಮ್ ಕುಡ್ವಾ, ಜೊತೆ ಕಾರ್ಯದರ್ಶಿ ಶಿವ ಭಂಡಾರ್ಕರ್ ಹಾಗೂ ಕೋಶಾಧಿಕಾರಿ ರಾಘವೇಂದ್ರ ಭಂಡಾರ್ಕರ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.